ನನ್ನ ಶಾಖೆಯ ಎಲ್ಲ ಶಾಖೆಗಳನ್ನು ಕೂಡ ಕೇಂದ್ರ ಸರ್ಕಾರ ಇನ್ನು ಅತ್ಯಂತ ಈಗ ಶಾಖಾ ಕೃಷಿಯಲ್ಲಿ ವಿಶಾಲವಾದ ಈ ಶಾಖೆ ಬೇಕಾಗಿಕೊಂಡಿದೆ. ಈ ಭಾಗದ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷಗಳನ್ನ ಸಿಒರವರನ್ನ ನಿರ್ದೇಶಕ ಒಡೆಯರ್ ಹೋಬಳಿ ಶಾಖೆಯನ್ನು ಇಂದು ನಾವು ಸ್ಥಳಾಂತರಿಸಿದ್ದೇವೆ. ಈ ಒಂದು ಸ್ಥಳಾಂತರಕ್ಕೆ ಕಾರಣ ಏನೆಂದರೆ, ಈ ಒಂದು ಬ್ಯಾಂಕಿನ ಮೇಲ್ಮಹಡಿಯಲ್ಲಿ ಈ ಒಂದು ಒಡೆಯರ್ ಹೋಬಳಿ ಬ್ರ್ಯಾಂಚು ಇದ್ದಿತ್ತು. ಇದಕ್ಕೆ ಸುವ್ಯವಸ್ಥಿತವಾದ ಹಾಗೂ ಅಚ್ಚುಕಟ್ಟಿನ ಈ ಒಂದು ಸ್ಥಳ ನಮ್ಮ ಬ್ಯಾಂಕಿಗೆ ಲಭ್ಯವಿದೆ ಎಂದು ಈ ಒಂದು ಇದರ ಮಾಲೀಕರಾದ ಎನ್ ಬಾಲಕೃಷ್ಣ ಶೆಟ್ಟಿಯವರು ತಿಳಿಸಿದರು. ಇದನ್ನು ನಾವು ಮನಗಂಡು ಅಧ್ಯಕ್ಷರ ಹತ್ರ ಈ ಸ್ಥಳ ಬಹಳ ಸೂಕ್ತವಾಗಿದೆ, ಇಲ್ಲಿ ನಮ್ಮ ಬ್ಯಾಂಕಿನ ವ್ಯವಹಾರ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ಎನ್ನುವ ಒಂದು ವಿಚಾರವನ್ನು ಅವರಿಗೆ ಮನದಟ್ಟು ಮಾಡಿ ಇಲ್ಲಿಗೆ ಇಂದು ಸ್ಥಳಾಂತರಿಸಿದ್ದೇವೆ. ಈ ಒಂದು ಶಾಖೆ 29/12/1998ರಲ್ಲಿ ಒಡೆಯರ್ ಹೋಬಳಿಯಲ್ಲಿ ಪ್ರಾರಂಭ ಆಯಿತು. ಇವತ್ತಿನ ಈ ಬ್ಯಾಂಕಿನ ಒಟ್ಟು ಡೆಪಾಸಿಟ್ಟು 121 ಕೋಟಿ ಇದೆ. ಇದಲ್ಲದೆ ಇದರ ಸಾಲ 30 ಕೋಟಿ 23 ಲಕ್ಷ ಇದೆ. ಇದು ಪ್ರಥಮವಾಗಿ. ಅದಾದ ಮೇಲೆ ಶಿಫ್ಟ್ ಆಗುವಾಗ 12/6/2012ರಂದು ಈ ಬ್ಯಾಂಕು ಮತ್ತೊಂದು ಕಡೆಗೆ ಅಂದರೆ ಈಗ ಇರುವಂಥ ಶಾಖೆಗೆ ಶಿಫ್ಟ್ ಆಯಿತು. ಆವಾಗ ಇಲ್ಲಿನ ಅದು 12/6/2012ರಂದು ಶಿಫ್ಟ್ ಆಗಿದೆ. ಆವಾಗ ಈ ಬ್ಯಾಂಕಿನ ಡೆಪಾಸಿಟ್ಟು 1,037.66 ಲಕ್ಷ ಡೆಪಾಸಿಟ್ ಇತ್ತು. 1,024.67 ಲಕ್ಷ ಸಾಲವನ್ನು ನೀಡಿತ್ತು. ಈಗ ಹೊಸದಾಗಿ ನಾವು ಚಂಪಾವತಿಯವರನ್ನು ಇಲ್ಲಿಗೆ ಶಾಖಾ ಮ್ಯಾನೇಜರನ್ನಾಗಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿತ್ತು. ಅವರು ಬಂದ ಮೇಲೆ ಈಗ ಕೆಲವೇ ದಿನಗಳಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಇರುವ ಡೆಪಾಸಿಟಿಗೆ ಹೆಚ್ಚಾಗಿ ಕೆಲವೇ ದಿನಗಳಲ್ಲಿ 5 ಕೋಟಿ ಡೆಪಾಸಿಟನ್ನು ಸಂಪಾದನೆ ಮಾಡಿದ್ದಾರೆ. ಅದರ ಜೊತೆಗೆ 1.5 ಕೋಟಿಯಷ್ಟು ಸಾಲವನ್ನು ಇಂದು ವಿತರಣೆ ಮಾಡಿದ್ದಾರೆ. ಈ ಒಂದು ಬ್ರ್ಯಾಂಚು ಅತ್ಯಂತ ಉತ್ತಮವಾಗಿ ಬೆಳೀಲಿಕ್ಕೆ ಇಲ್ಲಿಯ ಎಲ್ಲ ಶಾಖಾ
ಸಿಬ್ಬಂದಿಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿ ಈ ಶಾಖೆಯನ್ನು ಉತ್ತರೋತ್ತರ ಅಭಿವೃದ್ಧಿಪಡಿಸಲಿಕ್ಕಿದ್ದಾರೆ ಎನ್ನುವಂಥ ಭರವಸೆಯನ್ನು ಕೊಡ್ತಾ ಇದಕ್ಕೆ ವಿಶೇಷವಾದ ಅಭಿನಂದನೆಯನ್ನ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಮುಂದೆಯೂ ಕೂಡ ಈ ಶಾಖೆಗೆ ನಿಮ್ಮ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಸಹಕಾರವನ್ನ ನೀಡ್ತಾ ಇದ್ದೇವೆ. ಸಂಗ್ರಹ ಮಾಡುವಲ್ಲಿ ದುಡಿದಂಥವರು ಶ್ರೀಮತಿ ಚಂಪಾವತಿಯವರು ಅತ್ಯಂತ ಸುಸಜ್ಜಿತವಾದ ಶಾಖಾ ಕಟ್ಟಡ ಒದಗಿಸಲಾಗಿದೆ. ಇನ್ನೂ ಹೆಚ್ಚಿನ ಒಂದು 107ನೇ ಶಾಖೆಯನ್ನು ಉದ್ಘಾಟನೆ ಮಾಡಿ ಮಾರ್ಚ್ ಇಯರ್ ಎಂಡ್ ಒಳಗೆ 110 ಶಾಖೆಯನ್ನು ತೆರಿತೇವೆ ಅಂತ ಹೇಳಿ ಅವರು ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಹಾಗೆಯೇ ನನ್ನ ಒಂದು ಅನಿಸಿಕೆ 2025 ವರ್ಷಕ್ಕೆ 125 ಶಾಖೆಯನ್ನು ತೆರೆಯುವಂಥ ಭಾಗ್ಯ ಅವರಲ್ಲಿ ಬರಲಿ. ಹಾಗೆ ದೇವರು ಅವರಿಗೆ ಆರೋಗ್ಯ ಭಾಗ್ಯ ನೀಡಲಿ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಹೇಳುತ್ತೇನೆ. ಹಾಗೆ ನಮ್ಮ ರಾಜೇಂದ್ರ ಕುಮಾರ್ ಅವರು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡಕ್ಕೆ ಸೊಸೈಟಿಗೆ ಒಂದು ಅವರ ಸೇವೆ ಅಪಾರವಾಗಿರುತ್ತದೆ. ಅವರು ಯಾವುದೇ ಒಂದು ಕ್ಷಣದಲ್ಲಿ ನಮ್ಮ ಸೊಸೈಟಿಯಲ್ಲಿ ಕೃಷಿ ಸಾಲ ಮನ್ನಾ ಹಾಗೂ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಮು ಯಾವುದೇ ಒಂದು ತೊಂದರೆಗೆ ಒಳಗಾದಾಗ ಅವರು ನಮ್ಮನ್ನು ಅದರ ಬಗ್ಗೆ ಹೋರಾಟ ಕೊಟ್ಟು ಅದರಿಂದ ನಮಗೆ ತುಂಬ ಉಪಕಾರ ಮಾಡ್ತಾರೆ. ಹಾಗೆ ಅವರು ನಮ್ಮ ಸೊಸೈಟಿಗಳಿಗೆ ಒಂದು ದೊಡ್ಡಣ್ಣ ಇದ್ದ ಹಾಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ಅವರು ಸಹಾಯ ಹಸ್ತವನ್ನು ನೀಡ್ತಾರೆ. ಭಾಳ ಕಷ್ಟ. ಸಂಸ್ಥೆ ಕಟ್ಟೋದು ಸುಲಭ, ನಡೆಸೋದು ಕಷ್ಟ, ಎಲ್ರಿಗೂ ಗೊತ್ತಿದೆ. ಈ ಸಂಸ್ಥೆ ಕಟ್ಟಿ ನಮ್ಮ ಮೊಳಹಳ್ಳಿ ಶಿವರಾಯರು ಕಟ್ಟಿದಂಥ ಸಂಸ್ಥೆ ಭದ್ರ ಬುನಾದಿ ಅವರು ಹಾಕಿದ್ರಿಂದ ಇವತ್ತು 107 ವರ್ಷ ಆಗುವಾಗ ನಾವು 107ನೇ ಶಾಖೆಯನ್ನು ನಿನ್ನೆ ಕುಂದಾಪುರದ ಶಿರೂರಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸುಮಾರು 98ನೇ ಇಸ್ವಿಯಲ್ಲಿ ಅಂದರೆ 24 ವರ್ಷಗಳ ಹಿಂದೆ ಇಲ್ಲಿ ನಾವು ಒಡೆಯರ್ ಹೋಬಳಿಯಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭ ಮಾಡುವಾಗ 1 ಕೋಟಿ 1.25 ಕೋಟಿ ಡೆಪಾಸಿಟ್ 30 ಲಕ್ಷ ಸಾಲದೊಂದಿಗೆ ಪ್ರಾರಂಭ ಆಯಿತು. ಆಮೇಲೆ ಪುನಃ ನಾವು ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದೆವು. ಇವತ್ತು ಪುನಃ 24 ವರ್ಷಗಳ ನಂತರ ಒಂದು ಹೆಚ್ಚಿನ ಸೇವೆಯನ್ನು ನನ್ನಂಥ ವಯಸ್ಸಾದವರಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ಮೇಲೆ ಕಷ್ಟ ಆಗ್ತದೆ ಇದು ಅನ್ನುವಂಥ ದೃಷ್ಟಿಕೋನದಿಂದ ನೆಲ ಅಂತಸ್ತಿನಲ್ಲಿ ನಮ್ಮ ಬಾಲಕೃಷ್ಣ ಶೆಟ್ಟರು ಒಂದು ಅವಕಾಶ ಮಾಡಿಕೊಟ್ಟದ್ರಿಂದ ಸುಸಜ್ಜಿತವಾದಂಥ ಒಂದು ಶಾಖೆಯನ್ನು ಇವತ್ತು ಸ್ಥಳಾಂತರ ಮಾಡಿ ನಿಮ್ಮ ಸೇವೆಗೆ ಬಿಟ್ಟುಕೊಟ್ಟಿದ್ದೆ. ಇವತ್ತು ನಾನು ನಮ್ಮ ಸಿಬ್ಬಂದಿಯನ್ನು ಅಭಿನಂದಿಸಲೇಬೇಕು. ಇಲ್ಲಿಯ ಮ್ಯಾನೇಜರ್ ಆದಂಥ ಮೇಡಮ್ ಚಂಪಾವತಿಯವರು, ಅವರ ನಮ್ಮೆಲ್ಲ ಬ್ಯಾಂಕಿನ ಸಿಬ್ಬಂದಿ ಮತ್ತು ನನ್ನ ನವೋದಯದ ಸದಸ್ಯರು ಈ ಬ್ಯಾಂಕಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಸುಮಾರು 35 ಕೋಟಿಯಷ್ಟು ಡೆಪಾಸಿಟ್ ಆಗಿದೆ. ಅಂದರೆ ಈ ಪೀರಿಯಡ್ನಲ್ಲಿ 5 ಕೋಟಿ 6 ಲಕ್ಷ ಠೇವಣಾತಿ ಮಾಡಿ ಸುಮಾರು 2 ಕೋಟಿಯಷ್ಟು ಇವತ್ತು ಸಾಲ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ 1 ಕೋಟಿ ಸಾಲ ಕೊಟ್ಟಿದ್ದೇವೆ ಗುಂಪಿನವರಿಗೆ. ಒಬ್ಬೊಬ್ಬರಿಗೆ 5 ಲಕ್ಷ 6 ಲಕ್ಷ. ಅಂದರೆ ನೀವು ಸ್ವಾವಲಂಬಿ ಆಗಬೇಕು,
ಅನ್ನುವಂಥ ದೃಷ್ಟಿಕೋನದಿಂದ ಹಿಂದೆ ಪ್ರಾರಂಭ ಮಾಡಿದಾಗ 1 ಕೋಟಿ 1.25 ಕೋಟಿ ಇದ್ದದ್ದು ಇವತ್ತು ಠೇವಣಿ 35-36 ಕೋಟಿಗೆ ಬಂದಿದೆ. ಅಂದರೆ ಹಣದ ಮೌಲ್ಯವೂ ಕಮ್ಮಿ ಆಗಿದೆ. ಸುಮ್ಮನೆ ಕೋಟಿನೇ ಲೆಕ್ಕ ಹಾಕ್ತಾ ನಾವು ಹೋಗೋದಲ್ಲ, ಹಣದ ಮೌಲ್ಯನೂ ಕಮ್ಮಿ ಆಗಿದೆ. ಆಗ ಒಂದು ಸ್ಕೂಟ್ರಿಗೆ ಎಷ್ಟು 1,000 ಇತ್ತು, ಈಗ ಲಕ್ಷಕ್ಕೆ ಮುಟ್ಟಿದೆ. ಅಂದರೆ ಹಣದ ಮೌಲ್ಯ ಕಮ್ಮಿ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗಬೇಕಾಗಿದ್ದರೆ ಬರೀ ಆಡಳಿತ ಮಂಡಳಿ ಅಧ್ಯಕ್ಷರು ಸೇರಿದರೆ ಆಗೋದಿಲ್ಲ. ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅವರ ಅಭಿವೃದ್ಧಿಗೆ ನಾವು ಇರ್ತೇವೆ, ನಮ್ಮ ಅಭಿವೃದ್ಧಿಯಲ್ಲಿ ಅವರು ಕೈ ಜೋಡಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿ ಸದಸ್ಯರು, ನಮ್ಮ ಸಿಬ್ಬಂದಿನ ಬ್ಯಾಂಕಿನ ಅಧಿಕಾರಿ ವರ್ಗ ಸಿಬ್ಬಂದಿಗಳು, ನಮ್ಮ ನವೋದಯ ಗುಂಪಿನ ಸದಸ್ಯರು ಇವರೆಲ್ಲ ಸೇರಿದ್ರಿಂದ ಇವತ್ತು ನಮ್ಮ ಬ್ಯಾಂಕು 107 ಶಾಖೆ ಮಾಡಿಕೊಂಡು ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ನನ್ನ ಕಾಣ್ತದೆ ಕೃಷಿ ಸಾಲವನ್ನು ಸುಮಾರು 26 ವರ್ಷಗಳ ಕಾಲ 100ಕ್ಕೆ 100ರಷ್ಟು ಮರುಪಾವತಿ, ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ ನಾನು. ಮರುಪಾವತಿ ಮಾಡಿದಂಥ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದ್ದರೆ ದೇಶದಲ್ಲಿ ನಿಮ್ಮದು. ಅದಕ್ಕೆ ಕಾರಣ ಕೆಳಗೆ ಕೂತಿದಾರಲ್ಲ ನಮ್ಮ ಪ್ರಾಥಮಿಕ ಬ್ಯಾಂಕಿನ ಅಧ್ಯಕ್ಷಗಳು, ಅವರ ಸಿಒಗಳು, ಅವರೆಲ್ಲ ಕಾರಣ. ರೈತರು ನಮ್ಮ ಜಿಲ್ಲೆಯಲ್ಲಿ ನೋಡಿ ಎಲ್ಲಿ ಹೋದರೂ ಆ ರೈತರಿಗೆ ಸಾಲ ಸಿಕ್ಕಲಿಲ್ಲ, ಅವನು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರ್ಥಿಕ ಸೌಲಭ್ಯ ಸಿಕ್ಕಲಿಲ್ಲ, ಸಾಲ ಸಿಕ್ಕಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿದ ಒಂದೇ ಒಂದು ಪ್ರಕರಣ ನಮ್ಮ ಜಿಲ್ಲೆಯಲ್ಲಿಲ್ಲ ನೋಡಿ. ಅಂದರೆ ನಾವು ಅಷ್ಟು ಸದೃಢವಾಗಿದ್ದೇವೆ. ಪ್ರಾಥಮಿಕ ಪತ್ತಿನ ಸಂಸ್ಥೆಯವರು ಎಲ್ಲ ರೈತಾಪಿ ವರ್ಗ ಎಲ್ಲ ರೈತರನ್ನು ಕಂಡು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಅತ್ಯಲ್ಪ ಸಮಯದಲ್ಲಿ ಮಾಡಿರುವುದರಿಂದ ಇವತ್ತು ಈ ರೀತಿಯಾದ ಒಂದು ಬ್ಯಾಂಕಿನ ಬೆಳವಣಿಗೆಯನ್ನು ನಾವು ಕಂಡಿದ್ದೇವೆ. ಉಪ್ಪೂರು ಮತ್ತು ತಲ್ಲೂರಿನಲ್ಲಿ ಮಾರ್ಚಿನ ಒಳಗಡೆ ನಿಮಗೆ ಅಲ್ಲಿಯವರು ಹಾಲಿನ ಸೊಸೈಟಿಯವರು ಮತ್ತೆಲ್ಲ ಊರಿನವರು ಬಂದು ಬೇಡಿಕೆ ಸಲ್ಲಿಸಿದರು. ನಾವು ಮಾರ್ಚಿನ ಒಳಗಡೆ 2 ಕಡೆ ನಾವು ಶಾಖೆಯನ್ನು ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಕೃಷ್ಣಮೂರ್ತಿಯವರು ಹೇಳಿದರು 125 ಶಾಖೆ ಆಗಬೇಕು ಹೇಳಿ. ಯಾವಾಗ ನಮ್ಮ ಸೊಸೈಟಿಗೆ ಮತ್ತು 125 ಶಾಖೆ ಆಗಬೇಕು. ನಾವು ಅವರು ಹೇಳಿದಷ್ಟು ಸಮಯ ತಗೊಳ್ಳೋದಿಲ್ಲ, ಅದನ್ನು ಮೊದಲೇ ಮಾಡಿಬಿಡ್ತೀವಿ 125. ಯಾಕೆ ಹೇಳಿದರೆ ಜನರಿಗೋಸ್ಕರ ಇರೋದು ನಾವು 125. ನನ್ನ ಗುರಿ ಇದೆ ಇನ್ನೊಂದು 5 ವರ್ಷದಲ್ಲಿ 150 ಶಾಖೆ ಮಾಡಬೇಕು ಹೇಳಿ. ಜನರ ಬಳಿಗೆ ಹೋಗಬೇಕು, ಜನರು ನಮ್ಮ ಬಳಿ ಬರೋದಲ್ಲ. ಅವ ಸ್ಕೂಟ್ನಲ್ಲಿ ಪೆಟ್ರೋಲ್ ಹಾಕ್ಕೊಂಡು, ಕಾರಲ್ಲಿ ಪೆಟ್ರೋಲ್ ಹಾಕ್ಕೊಂಡು ವೇಸ್ಟ್ ಮಾಡೋದಕ್ಕೆ ಅವನ ಬಳಿ ಹೋದರೆ ಅವನ ಹತ್ತಿರ ಶಾಖೆ ಮಾಡಿದರೆ ಅವನ ಪೆಟ್ರೋಲ್ ದುಡ್ಡು ಉಳಿಯೋದಿಲ್ವ? ಪೆಟ್ರೋಲ್ ದುಡ್ಡು ಉಳಿಸಬೇಕು, ಅವನ ಸಮಯ ಉಳಿಸಬೇಕು. ಈ ರೀತಿಯಾಗಿ ಜನರ ಬಳಿಗೆ ಹೋಗಿ ಸೇವೆ ಕೊಡುವಂಥ ಕೆಲಸವನ್ನು 1 ಕೋಟಿ ಇವತ್ತು ಸಾಲ ಕೊಟ್ಟಿದ್ದಾರೆ ನೋಡಿ. 1 ಕೋಟಿ ಬೇರೆಯವರಿಗೆ ಕೊಟ್ಟರು, 1 ಕೋಟಿ ನಿಮ್ಗೆ ಹೆಂಗಸರಿಗೆ ಕೊಟ್ಟರು ಸಾಲ. ಇಷ್ಟಾದರೂ ಒಂದು ಚಪ್ಪಾಳೆ ಬಿಡಿದಿಲ್ಲ ಎಂಥ ಹೆಂಗಸರು ಇವ್ರು ನೋಡಿ. ಅವ್ರು ಏನು ಹೇಳ್ತಿದ್ದಾರೆ, ಇವನಿಗೆ ಬಾಯಿಂದ 20 ಲಕ್ಷಕ್ಕೆ ಬರಬೇಕು, ಆವಾಗ ಚಪ್ಪಾಳೆ ಹೊಡೆಯುವ ಹೇಳಿ ಕಾಯ್ತಾ ಇದ್ದಾರೆ. ಇಲ್ಲ, ನಿಮಗೆ ಜನವರಿಯಿಂದ ಹೆಚ್ಚಿನ ಅಂಶ 20 ಲಕ್ಷದವರೆಗೆ ಉದ್ಯೋಗಕ್ಕೆ ಸಾಲ ಕೊಡ್ತೇನೆ ನೋಡಿ. ಒಬ್ಬರು ಅಂತೂ ಹೊಡೆದ್ಬಿಟ್ರು. ಈಗ 20 ಲಕ್ಷದವರೆಗೆ ಒಂದೊಂದು ಗುಂಪಿನವರಿಗೆ ಸಾಲ ಕೊಡ್ತೇನೆ. ಇವರಿಗೆ ಒಂದು ಜಾಮೀನು ತಗೊಂಡು ನಾವು ಸಾಲ ಕೊಡ್ತೇವೆ, ಭೂಮಿ ತಗೊಳ್ತೇವೆ. ನಿಮ್ಮ ಹತ್ರ ಭೂಮಿನ ತಗೊಳ್ಳೋದಿಲ್ಲ, ಏನು ತಗೊಳ್ಳೋದು, ನಿಮ್ಮನ್ನು ನಂಬ್ತೇವೆ ನಾವು. ಕಟ್ಟಬೇಕು ಮಾತ್ರ ನೀವು, ನಮಗೆ ಗೌರವ ಉಳಿಸ್ಬೇಕು, ಮಾತು ಉಳಿಸ್ಬೇಕು. 20 ಲಕ್ಷದವರೆಗೆ ನಿಮಗೆ ಕಮ್ಮಿ ಬಡ್ಡಿ ಎಷ್ಟಂತ ಹೇಳೋದಿಲ್ಲ. ಇವತ್ತು ಯಾಕೆ ಲೆಕ್ಕ ಆಗಲಿಲ್ಲ, ಅವರನ್ನು ಕಾಣಬೇಕು, ಅವರನ್ನು ಬೆಳೆಸ್ಬೇಕು ಅದರಲ್ಲಿ. ಹಾಗಾಗಿ ನೀವು ಸ್ವಾವಲಂಬಿಗಳಾಗಬೇಕು. ಯಾರ ಜೊತೆ ಕೈ ಬೇಡಬಾರ್ದು, ಖರ್ಚಿಗೆ ದುಡಬೇಕು ಅಂತ ನಿಮ್ಮ ಸ್ವಂತ ದುಡ್ಡಿಂದ ನೀವು ಬರಬೇಕು.